ರಾಜ್ಯ ಸರ್ಕಾರದ ಬಹುಮಹತ್ವಾಕಾಂಕ್ಷಿ ಗೃಹಿಣಿಯರಿಗೆ ತಲಾ 2,000 ರೂಪಾಯಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಇಂದಿನಿಂದ ಚಾಲನೆ ಸಿಕ್ಕಿದೆ. ಇದು ಗೃಹಿಣಿಯರಿಗೆ ಹೆಚ್ಚಿನ ನೆರವಾಗಲಿದೆ. ಗೃಹಲಕ್ಷ್ಮಿಯಲ್ಲಿ ತೊಡಗಿಸಿಕೊಂಡ ಹಣ ಯಾವುದೇ ಪೋಲು ಆಗದಂತೆ ವೃದ್ಧಿ ಆಗಲಿದೆ. ಬದುಕಿನ ಅಂತಸ್ತು ಮೇಲೇರಲಿದೆ. ಉಜ್ವಲ ಭವಿಷ್ಯಕ್ಕೆ ಪೂರಕವಾಗಲಿದೆ ಎಂದು ವಿಧಾನ ಪರಿಷತ್ ಶಾಸಕ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ. ಇಂದಿನಿಂದ ಜಾರಿಗೊಂಡ ಮಹತ್ವಾಕಾಂಕ್ಷಿ ಯೋಜನೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ನೇರ ಪ್ರಸಾರದ ಉದ್ಘಾಟನೆಯ ಬಳಿಕ ಮಂಗಳೂರಿನ ಪುರಭವನದಲ್ಲಿ ಜಿಲ್ಲಾಡಳಿತ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ನಾವು ಅದನ್ನು ಜನರಿಗೆ ಪ್ರಾಮಾಣಿಕವಾಗಿ ತಲುಪಿಸುವಂತಹ ಯತ್ನವನ್ನ ಮಾಡಿದ್ದೇವೆ ಎಂದು ಹೇಳಿದ ಭಂಡಾರಿ, ಮುಂದಿನ ಬಜೆಟ್ ರಾಜ್ಯ ಸರ್ಕಾರದಷ್ಟು ದುಪ್ಪಟ್ಟಾಗಲಿದೆ. ನಾವು ಕೊಟ್ಟ ಹಣ ಇನ್ನಷ್ಟು ಬಳಸುವ ಮೂಲಕ ಈ 2,000 ರೂಪಾಯಿ ವೃದ್ಧಿಯಾಗಲಿದೆ. ಮುಖ್ಯ ಉದ್ದೇಶವೇನೆಂದರೆ ಬೆಲೆ ಏರಿಕೆಯಿಂದ ಜನಜೀವನ ತತ್ತರವಾದ ಸಂದರ್ಭದಲ್ಲಿ ನಮ್ಮ ನಾಯಕ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಸೇರಿ ಬಡವರ ಕೈ ಹಿಡಿಯಲು ನಾವು ಈ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪಾಪಾ ಬೋವಿ, ಡಿಯುಡಿಸಿ ಯೋಜನಾ ನಿರ್ದೇಶಕ ಅಭಿಷೇಕ್, ಪಾಲಿಕೆಯ ಆಯುಕ್ತ ಆನಂದ್, ಯೋಜನೆ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಹಣವನ್ನ ಯಾರು ತಗೊಂಡಿರ್ತಾನಲ್ಲ, ಆ ಹಣದಲ್ಲಿ ಅವನೇನ್ ಮಾಡ್ತಾನೆ, ಆ ಪಶುಗಳಿಗೆ ಬೇಕಾದಂತ ಸಾಮಗ್ರಿಗಳನ್ನ ತರಲಿಕ್ಕೆ ಹಣವನ್ನು ಉಪಯೋಗ ಮಾಡ್ತಾನೆ. ಅಂತೇಳಿ ನೋಡಿ, 1, 2, 3 ಸಲ ಇಲ್ಲಿ ಹಣ ರೊಟೇಷನ್ ಆಯ್ತು. ಅಲ್ಲಿ ಆ ಪಶುವನ್ನ ಯಾರು ಅದಕ್ಕೆ ಬೇಕಾದಂತ ಅವಶ್ಯಕತೆ ವಸ್ತುಗಳನ್ನು ತಗೊಳ್ಳಿಕ್ಕೆ ಹಣವನ್ನು ಕೊಟ್ಟಿರ್ತಾನೆ, ಅವನು ಆ ಹಣವನ್ನ ಅವನ ಫ್ಯಾಕ್ಟ್ರಿಗೆ ಬೇಕಾದಂತ ಕಚ್ಚಾ ವಸ್ತುಗಳನ್ನ ತರಲಿಕ್ಕೆ ಅವನು ಉಪಯೋಗ ಮಾಡ್ತಾನೆ. ಅಂತ ಹೇಳಿದ್ರೆ ಈ ಹಣ ವೃದ್ಧಿ ಆಗ್ತಾ ಬರ್ತದೆ, ಇದು ರೊಟೇಷನ್ ಆಗ್ತಾ ಬರ್ತದೆ, ಕೈಯಿಂದ ಕೈಗೆ ಬದಲಾವಣೆ ಆಗ್ತಾ ಬರ್ತದೆ. ಅಂತ ಹೇಳಿದ್ರೆ ದೈನಂದಿನ ಜನಜೀವನ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಏರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಗೃಹಲಕ್ಷ್ಮಿಯಲ್ಲಿ ತೊಡಗಿಸಿರುವಂತಹ ಹಣ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ರೀತಿಯನ್ನು ತೊಂದರೆ ಆಗದಂತೆ ರಾಜ್ಯ ಸರ್ಕಾರದ ಹಣ ಇದರಲ್ಲಿ ವೃದ್ಧಿ ಆಗುತ್ತದೆ. ಹಾಗೂ ನಮ್ಮ ಜನರ ಒಂದು ಏನಿವತ್ತು ತಾವು ಬದುಕ್ತಾ ಇದ್ದೀರಲ್ಲ, ತಮ್ಮ ಈ ಬದುಕಿನ ಅಂತಸ್ತು ಮೇಲಂತಸ್ತಕ್ಕೆ ಏರ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಸರ್ಕಾರ ಈಗಾಗಲೇ 4 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. 5ರಲ್ಲಿ 4ಅನ್ನ ಈಗಾಗಲೇ ಅಧಿಕೃತವಾಗಿ ಅನುಷ್ಠಾನವನ್ನು ಮಾಡಿದೆ. ಇನ್ನು ಒಂದೇ ಒಂದು ಕಾರ್ಯಕ್ರಮ ಉಳಿದಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದೆ. ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದ್ರಿಂದ ಬಡ ಜನರ ಜೀವನವನ್ನ ಮೇಲ್ಸ್ಥಾನಕ್ಕೆ ನಾವು ತರಲಿಕ್ಕೆ ಆಗ್ತಾ ಇದೆ. ಬಹುಶಃ ಇವತ್ತಿನ ಪತ್ರಿಕೆಯಲ್ಲಿ ನಿಮಗೆಲ್ಲ ಒಂದು ಸುದ್ದಿ ಸಿಕ್ಕಿರಬಹುದು. ಗ್ಯಾಸ್ ಸಿಲಿಂಡರ್ನ ಬೆಲೆ 200 ರೂಪಾಯಿನ ನಾವು ಕಮ್ಮಿ ಮಾಡಿದ್ದೀವಿ ಅಂತೇಳಿ, ನಾವು ಸಬ್ಸಿಡಿನ ಕೊಡ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಬಡವರ ಹಣ ಈ ರೀತಿ ಆಗ್ತಾ ಇದ್ರೆ ಸಬ್ಸಿಡಿ ಯಾಕೆ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್? ಅವರು ಯೋಚನೆ ಮಾಡಿದ್ದಾನೆ ಕೊಟ್ಟಿರುವಂಥದ್ದು. ಹಾಗಾಗಿ ಯಾವತ್ತು ಈ ತರದ ನಮ್ಮ ಯಾವುದಾದ್ರೂ ಗ್ಯಾಸ್ ಸ್ಕೀಮ್ಗಳು ಬಂದಂತ ಕಾರ್ಯಕ್ರಮಗಳು ಬಂದಾಗ ನಮಗೆ ನೋಡ್ಲಿಕ್ಕೆ ಇದು ಹೊರೆ ಆದ್ರೂ ಇದು ಇಂಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಇದರ ಹಿಂದಗಡೆಯಿಂದ ಇದು ನಮ್ಮ ಹಣಕಾಸಿಗೆ ಪೂರಕವಾಗಿ ಇದನ್ನು ಕೆಲಸ ಮಾಡ್ತದೆ. ಬಹುಶಃ ಮುಂದಿನ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ ಹೆಚ್ಚಾಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಹೆಚ್ಚು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕೊಟ್ಟಂತ ಹಣವನ್ನ ನೀವು ಮತ್ತೆ ಮತ್ತೆ ಬಳಸೋದನ್ನ ಅಂತ ಹೇಳಿದ್ರೆ, ಒಂದು ಬೀಜ ಹಾಕಿದಾಗ ಆ ಬೀಜಕ್ಕೆ ನೀರು ಗೊಬ್ಬರವನ್ನು ಯಾವ ರೀತಿ ಹಾಕಿದಾಗ ಮರ ಸಸಿ ಆಗುತ್ತೋ, ಅದೇ ಈ 2,000 ರೂಪಾಯಿಯನ್ನ ನೀವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಖರ್ಚು ಮಾಡಿದಾಗ ಈ ಹಣ ವೃದ್ಧಿ ಆಗ್ತದೆ, ಈ ಹಣವನ್ನು ಬದುಕ್ತದೆ.